ಡೆನ್ನನ ಡೆನ್ನನ ಡೆನ್ನ ಡೆನ್ನನ ಮಾರಿಗೆಪ್ಪುಲ ಡೆನ್ನ ಡೆನ್ನನ ಎಂದು ಮುಖಕ್ಕೆ ಮೈಪೂರ್ತಿ ಅರಳದಲ್ಲಿ ಲೇಪನ, ಕಣ್ಣಿನ ಅಂಚಿನಲ್ಲಿ ಗೆರೆಗಳ ಚಿತ್ತಾರ, ಹಣೆಯಲ್ಲಿ ನಾಮ ಹಚ್ಚಿಕೊಂಡು ಪದಕ್ಕೆ ತಕ್ಕಂತೆ ಕುಣಿಯುತ್ತಾ ಮನೆ ಮನೆಗೆ ಮಳೆಗಾಲದಲ್ಲಿ ಭೇಟಿ ಕೊಡುವ ಈತನೇ ಆಷಾಢ ವಿಶೇಷ ಆಟಿಕಳೆಂಚ. ಮೂಗಿನ ಕೆಳಗೆ ದಪ್ಪದ ಮೀಸೆ, ಮುಖಕ್ಕೆ ಹಾಗೂ ಮೈಪೂರ್ತಿ ಅರಳದಲ್ಲಿ ಲೇಪನ ಮಾಡಲಾಗುತ್ತದೆ. ಕಾಲಿಗೆ ಸಣ್ಣ ಗೆಜ್ಜೆ, ಸೊಂಟದಲ್ಲಿ ಕೆಂಪು ಬಿಳಿ ಪಟ್ಟಿಯ ಬಟ್ಟೆ, ಅದರ ಮೇಲೆ ತೆಂಗಿನ ಎಲೆಯ ಗರಿ ಸೀಳುಗಳಿಂದ ತಯಾರಿಸಲಾದ ಜಾಲರಿಯಂತಹ ಅಲಂಕಾರ, ತಲೆಗೆ ಕಂಗಿನ ಹಾಳೆಯಿಂದ ರೂಪಿಸಲಾದ ಮುಂಡಾಸು, ತೆಂಗಿನ ಗರಿಯಿಂದ ಮಾಡಿದ ಹಣೆಪಟ್ಟಿ, ತಲೆಗೆ ಮುಂದಲೆಗೆ ಕೇಪುಳ ಹೂವಿನ ಅಲಂಕಾರ, ತೋಳಬಂದಿ, ಕೈಕಟ್ಟುಗಳು ಇವು ಆಟಿಕಳೆಂಚನ ವೇಷಭೂಷಣ. ಮಳೆಗಾಲ ಶುರುವಾಯಿತು ಅಂದರೆ ಕೃಷಿ ಚಟುವಟಿಕೆಗಳು ಗರಿಗೆದರುತ್ತವೆ. ಮಳೆ ಬಂದು ನಿಂತ ಬಳಿಕ ರೋಗ ಕಾಣಿಸಿಕೊಳ್ಳುತ್ತದೆ. ಈ ಹಿಂದೆ ಪ್ಲೇಗ್ನಂತಹ ರೋಗಗಳು ಜನರನ್ನು ಬಾಧಿಸುತ್ತಿದ್ದವು. ಇದೀಗ ಚಿಕುನ್ಗುನ್ಯಾ, ಡೆಂಗ್ಯೂ, ಮಲೇರಿಯಾ, ಕಾಲರದಂತಹ ಕಾಯಿಲೆಗಳು ಹರಡುತ್ತಲೇ ಇರುತ್ತವೆ. ಈ ರೋಗ ರುಜಿನಗಳನ್ನು ಮತ್ತು ಗ್ರಾಮದ ಕಷ್ಟವನ್ನು ಕಳೆಯಲು ಕರಾವಳಿಯಲ್ಲಿ ಮಳೆಗಾಲದ ಆಷಾಢ ತಿಂಗಳಲ್ಲಿ ಈ ಆಟಿಕಳೆಂಚ ಮನೆ ಮನೆಗೆ ಬರುತ್ತಾರೆ. ರೋಗ ಉಲ್ಬಣಿಸಿದಾಗ ದೇವರ ಮೊರೆ ಹೋಗುವ ಸಂಪ್ರದಾಯ ಈಗಲೂ ಕರಾವಳಿ ಭಾಗದಲ್ಲಿದೆ. ಇಂಥ ಮಹಾಮಾರಿ ಕಾಯಿಲೆಗಳಿಂದ ನಿವಾರಣೆ ಸಲುವಾಗಿ ತುಳು ಜಾನಪದದಲ್ಲಿ ಅನೇಕ ಸಂಪ್ರದಾಯಗಳು ಇಂದಿಗೂ ಚಾಲ್ತಿಯಲ್ಲಿದೆ. ಅದರಲ್ಲೂ ಮುಖ್ಯವಾಗಿ ಮಳೆಗಾಲದ ಸಂದರ್ಭ ಮನೆ ಮನೆಗೆ ಭೇಟಿ ನೀಡುವ ಆಟಿಕಳೆಂಚ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಬಂಟ್ವಾಳ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಇಂಥದೊಂದು ವಿಶಿಷ್ಟ ಆಚರಣೆ ಚಾಲ್ತಿಯಲ್ಲಿದೆ. ಕರಾವಳಿಯಲ್ಲಿ ದೈವಾರಾಧನೆಗೆ ವಿಶೇಷ ಸ್ಥಾನಮಾನವಿದೆ. ಏನೇ ಕಷ್ಟ ಬಂದರೂ ಕೂಡ ಕರಾವಳಿಯಲ್ಲಿ ದೈವದ ಮೊರೆ ಹೋಗೋದು ಸಾಮಾನ್ಯ. ವರ್ಷದ 11 ತಿಂಗಳು ಕೂಡ ದೈವದ ಮೊರೆ ಹೋಗುವ ಕರಾವಳಿಯ ಜನತೆ ಒಂದು ತಿಂಗಳಲ್ಲಿ ಅಂದರೆ ಆಷಾಢ ತಿಂಗಳಲ್ಲಿ ಮಾತ್ರ ಆಟಿಕಳೆಂಚನ ರೂಪದಲ್ಲಿ ದೇವರು ಮನೆಗೆ ಬರುತ್ತಾರೆ ಎನ್ನುವ ನಂಬಿಕೆ ಈ ಪ್ರದೇಶದ ಜನರಲ್ಲಿದೆ. 8 ರಿಂದ 16 ವರ್ಷದ ಹುಡುಗರೇ ಆಟಿಕಳೆಂಚನ ವೇಷ ಧರಿಸೋದು ವಿಶೇಷತೆ. ಕಳೆಂಜ ಅಂದರೆ ಸಣ್ಣ ಬಾಲಕ, ದುಷ್ಟ ಶಕ್ತಿಗಳನ್ನು ಹೊಡೆದೋಡಿಸುವ ಮಾಂತ್ರಿಕ ಎನ್ನುವ ಅರ್ಥ ಕೂಡ ಇದೆ. ಕಳೆಂಚನು ಊರಿಗೆ ಬಂದ ಮಾರಿಯನ್ನ ಹೊಡೆದೋಡಿಸುತ್ತಾನೆ ಎಂಬ ನಂಬಿಕೆ ಜನರಲ್ಲಿದೆ. ಹಾಗಾಗಿ ಆಟಿಕಳೆಂಚನನ್ನ ಮನೆಗೆ ಆಹ್ವಾನಿಸಿ ದಾನ ನೀಡಲಾಗುತ್ತದೆ. ತೆಂಬರೆ ಬಡಿತಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ತೆಂಗಿನ ಗರಿಗಳಿಂದ ಮಾಡಿದ ಎಲೆಯಿಂದ ಮಾಡಿದ ಛತ್ರಿ ಹಿಡಿದು ತಿರುಗಿಸುತ್ತಾ ಕುಣಿಯುತ್ತಾನೆ ಆಟಿ ತಿಂಗಳ ಅವಧಿಯಲ್ಲಿ ಆಟಿಕಳೆಂಚ. ಪ್ರತಿ ಮನೆಗೂ ಬರುವ ಆಟಿ ತಿಂಗಳ ಅತಿಥಿಗೆ ಮನೆಯೊಡತಿ ಗೆರಸೆಯಲ್ಲಿ ಭತ್ತ, ಅಕ್ಕಿ, ಉಪ್ಪು, ಮೆಣಸು, ಅರಿಶಿನಗಳನ್ನು ದಾನದ ರೂಪದಲ್ಲಿ ನೀಡುತ್ತಾಳೆ. ಕಳೆಂಚನ ತಲೆಗೆ ಪ್ರದಕ್ಷಿಣೆ ಮಾಡಿ ಪ್ರಾರ್ಥಿಸುತ್ತಾರೆ. ಮಕ್ಕಳಿಗೆ, ಹಿರಿಯರಿಗೆ, ಸಾಕು ಪ್ರಾಣಿಗಳಿಗೆ ಬರುವ ಕಷ್ಟ ಕಾರ್ಪಣ್ಯಗಳು ದೂರವಾಗಲಿ ಎಂದು ಆಟಿ ತಿಂಗಳ ಅತಿಥಿಯನ್ನ ಆತ್ಮೀಯತೆಯಿಂದ ಹಾಗೂ ಭಕ್ತಿಯಿಂದ ಬರಮಾಡಿಕೊಳ್ಳಲಾಗುತ್ತದೆ. ಈ ರೀತಿ ಮಾಡಿದಲ್ಲಿ ಯಾವ ಕಷ್ಟವೂ ಬಾರದು, ಎಲ್ಲರಿಗೂ ಒಳಿತಾಗುತ್ತದೆ ಎನ್ನುವ ನಂಬಿಕೆ ತುಳುನಾಡಿನ ಮಂದಿಯದ್ದು. ಈ ಕುರಿತು ಗ್ರಾಮದ ಪ್ರಮುಖರಾದ ಎಂಕೆ ಕುಕ್ಕಾಜೆ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಆಟಿಕಳೆಂಚಿನ ಪಾತ್ರ ಧರಿಸುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿನ ಜನರು ಮಾತ್ರ ಇದುವರೆಗೂ ಇದನ್ನು ಬಿಟ್ಟಿಲ್ಲ. ಮಳೆ ಸುರಿಯಲು ಆರಂಭವಾಯಿತಂದರೆ ಸಾಕು, ಮನೆ ಮನೆಗೆ ಭೇಟಿ ಕೊಡ್ತಾನೆ ಕಳೆಂಚ. ತುಳುನಾಡಿನ ಸಂಸ್ಕೃತಿಯಲ್ಲಿ ಈ ಜಾನಪದಕ್ಕೆ ವಿಶೇಷವಾದಂಥ ಒಂದು ಮೌಲ್ಯ ಇದೆ. ಇದು ಈ ನಮ್ಮ ತುಳುನಾಡಿನಲ್ಲಿ ಪತ್ತನಾಜೆ ಅಂತ ಉಂಟು. ಪತ್ತನಾಜೆ ಕಳೆದಂಥ ನೇಮ ಕೋಲೆಲ್ಲ ಕಡಿಮೆ, ತಂಬಿಲ ಮಾತ್ರ ಆಗ್ತದೆ. ಮತ್ತು ಈ ಆಷಾಢ ಆಟಿ ತಿಂಗಳು ಇದರಲ್ಲಿ ದೈವಗಳಿಗೆ ಯಾವುದಕ್ಕೂ ಎಲ್ಲಿಯೂ ಕೊಡುವಂಥ ಕ್ರಮ ಬಹಳ ಕಡಿಮೆ. ಮತ್ತು ಬೇಸಾಯ ಮಾಡಿ ಮೊದಲಿನ ಈ ಬರಗಾಲ ಸಮಯ ಎಲ್ಲ ಈಗ ರೋಗ ರುಜಿನಗಳು ಜಾಸ್ತಿ ಆಗುವಂಥ ಸಮಯ ಈ ಆಟಿ ತಿಂಗಳು ಆಷಾಢ. ಆಗ ಜನರಿಗೆ ಒಂದು ಕಷ್ಟದಲ್ಲಿರುವಾಗ ಅದನ್ನು ಈ ಜನರ ಕಷ್ಟವನ್ನು ದೂರ ಮಾಡಲು ಊರಿನ ಮಾರಿಯನ್ನು ಕಳೆಯಲು ಬರುವಂಥ ಒಂದು ಕಳಂಜ ಆಟಿ ಕಳಂಜ ಅಂತ, ಅದು ಈ ಆಷಾಢ ಮಾಸದಲ್ಲಿ ಮಾತ್ರ. ಸಂಕಷ್ಟಗಳನ್ನು ಪರಿಹಾರ ಮಾಡಲು ಬರುವ ಈ ಸ್ಪೆಷಲ್ ಗಿಫ್ಟ್ಗೆ ಸ್ವಾಗತ ಸಿಗುತ್ತಿದೆ. ಆದರೆ ಆಚರಣೆಯನ್ನ ಮಾತ್ರ ಜನರು ನಿಲ್ಲಿಸಿಲ್ಲ. ಕರಾವಳಿ ಭಾಗದಲ್ಲಿ ಆಟಿಕಳೆಂಚ ಮನೆಗೆ ಭೇಟಿ ಕೊಟ್ಟರೆ ಯಾವ ರೋಗವೂ ಕಾಲಿಡುವುದಿಲ್ಲ ಎನ್ನುವ ಪ್ರತೀತಿ ಜನರದ್ದು. ಒಟ್ನಲ್ಲಿ ಇಂತಹ ಮಾಡರ್ನ್ ಯುಗದಲ್ಲಿ ಸಾವಿರಾರು ವರ್ಷ ಇತಿಹಾಸವಿರುವ ಈ ಆಟಿಕಳೆಂಚ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬಂದಿರುವುದು ನಿಜಕ್ಕೂ ಶ್ಲಾಘನಾರ್ಹವೇ ಸರಿ.